ಮಂಗಳೂರು ವಯ ಹಳೆಯಂಗಡಿ ಅಂಚೆ ಚೇಳ್ಯಾರು ಕಂಡಿಗೆ ಧರ್ಮರಸು ಶ್ರೀ ಉಳ್ಳಾಯ ದೈವಸ್ಥಾನ ವಾರ್ಷಿಕ ಜಾತ್ರಾ ಮಹೋತ್ಸವ ದೈವಸ್ಥಾನದ ವಟಾರದಲ್ಲಿ ಮೇ 14ರಿಂದ 16ರವರೆಗೆ ನಡೆಯಲಿದೆ. ಇದರ ಅಂಗವಾಗಿ ಮೇ 14ರ ಸಂಜೆ 5 ಗಂಟೆಗೆ ಕಂಡೇವುದ ಆಯನುಡು ತುಳುನಾಡ ಸಂತೆ ಹಾಗೂ ತುಳು ನಾಟಕೋತ್ಸವ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಅಂತ ದಿವಾಕರ ಸಾಮಣಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಟರೆಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಮಾಲಾಡಿ ಅಜಿತ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಲಿದ್ದು, ಉದ್ಘಾಟಕರಾಗಿ ಶಾಸಕ ಉಮಾನಾಥ್ ಕೋಟ್ಯಾನ್ ಹಾಗೂ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಸಿ ಭಂಡಾರಿ ಭಾಗವಹಿಸಲಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಅದು ಕಂಡೇವುದ ಆಯನುಡು ತುಳುನಾಡ ಸಂತೆ ಅಂತ. ಇವತ್ತು ಮಾಲ್ ಸಂಸ್ಕೃತಿ ಎಲ್ಲ ಒಂದು ಮಾಲಲ್ಲಿ ಸಿಗುವಂತ ಒಂದು ಸಂದರ್ಭ. ಈ ಹಿಂದೆ ನಮ್ಮ ಹಿರಿಯರ ಕಾಲದಲ್ಲಿ ಎಲ್ಲ ಜಾತ್ರೆಯಲ್ಲಿ ಸಿಗ್ತಕ್ಕಂಥ ವಸ್ತು ಇವತ್ತು ಅದು ನಶಿಸಿ ಹೋಗ್ತಾ ಇದೆ. ತಮ್ಮ ಮನೆಯಲ್ಲಿ ಗುಡಿ ಕೈಗಾರಿಕೆ ತಯಾರಿಸಿದಂತ ತುಳುನಾಡಿನ ಜನತೆ ಉಪಯೋಗಿಸತಕ್ಕಂಥ ಮಣ್ಣಿನ ಪಾತ್ರೆ ಇರಬಹುದು, ಬುಟ್ಟಿಗಳು ಇರಬಹುದು, ಬೇರೆ ಬೇರೆ ಉಪಯೋಗ ಮಾಡತಕ್ಕಂಥ ಮಳೆಗಾಲಕ್ಕೆ ಉಪಯೋಗ ಮಾಡತಕ್ಕಂಥ ಆಹಾರ ಪದಾರ್ಥ ಇರಬಹುದು. ಇವತ್ತು ಇದೆಲ್ಲ ಸ್ವಲ್ಪ ನಮ್ಮಿಂದ ದೂರವಾಗ್ತಾ ಇದೆ. ಇದನ್ನು ಪುನಃ ನಾವು ನಮ್ಮ ಒಂದು